ನನ್ಗೆ ಇದು ಇದೆ ಮನಸ್ಸಿಗೆ ಕನ್ನಡದಲ್ಲಿ ಹೇಳ್ತೀನಿ. ಹೆಗ್ಡೆ ಸಾಹೇಬ್ಗೆ ಏನಾರ ಆದ್ರೆ ಈ ಸದನ ಎಲ್ಲರೂ ಗೆಲ್ಸ್ಬೇಕು. ಇಲ್ಲೇ ಹಳ್ಳಿಯ ಕ್ಷೇತ್ರಕ್ಕೆ ಏನಾರ ವಿಕಾಸ ಆಗ್ಬೇಕಿದ್ರ, ಏನಾರ ಕೆಲಸ ಆಗ್ಬೇಕಿದ್ರ, ಹುಡುಗರು ಏನಾರ ಕೆಲಸ ಆಗ್ಬೇಕಿದ್ರ ಒಂದೇ ಮನುಷ್ಯ ಮಾಡ್ಬೋದು, ಅದು ಸುನೀಲ್ ಹೆಗ್ಡೆ ಮಾಡ್ಬೋದು. ವೋಟ್ ಮೇಕರ್ ಅವ್ರ ಜೊತೆ ಇದ್ರು. ಅವಾಗ ಏನಾದ್ರು ಇವಾಗ ಮರಾಠ ವೋಟ್ ಅವ್ರು ಕಟ್ ಮಾಡಕ್ ನೋಡ್ತಾರೆ, ಏನಾರ ವೋಟ್ ಕಟ್ ಮಾಡೋ ಏನಾರ ಸುಳ್ಳು ಹೇಳು, ಇದೇ ಅಲ್ಲಿ ನಡ್ತದೆ ಎಲ್ಲ. ಹಿಂಗೆ ಬೈಲಾರ್ಗೆ ಏನಾರ ಹೇಳ್ದು, ಹುಡುಗರ್ಗೆ ಏನಾರ ಹೇಳ್ದು, ಮುಸ್ಲಿಂ ಸಮಾಜ್ಗೆ ಏನಾರ ಹೇಳ್ದು, ಹಿಂಗೆ ಹೇಳಿದ್ರೆ ಏನಾಗೋದಿಲ್ಲ. ನಾನು ಕನ್ನಡ ಮಾತಾಡ್ತೀನಿ, ಕನ್ನಡ ಬರ್ತದೆ. ನಿಮ್ ವಿಕಾಸದಾಗೆ ಏನ್ ಕಡಿಮೆ ಆಗೋದಿಲ್ಲ, ನಮ್ಗೆ ಏನ್ ಕಡಿಮೆ ಆಗೋದಿಲ್ಲ. ನಿಮ್ಗೆಲ್ಲ ಆಶೀರ್ವಾದ ನಮ್ ಜೊತೆ ಇದ್ರ ಈ ಸದ ಪರಿವರ್ತನೆ ಆಗ್ತದೆ. ಪರಿವರ್ತನೆ ಬಗ್ಗೆ ನೀವು ವೋಟ್ ಮಾಡ್ಬೇಕು. ಮೋದಿಜಿ ಇದು ಅವ್ರ ಕೈ ನಾವು ಸ್ಟ್ರೆಂಥನ್ ಮಾಡೋಕೆ, ಸುನೀಲ್ ಹೆಗ್ಡೆ ಜಿ, ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ನಾವು ಪರಿವರ್ತನೆ ಆಗೋದು ವೋಟ್ ಮಾಡಿ ಅವ್ರು ಗೆಲ್ಸ್ಬೇಕು. ಇದೇ ನನ್ನ ಶಬ್ದ ನಾನು ಪೂರ್ಣ ಮಾಡ್ತೀನಿ. ನಮಸ್ಕಾರ.